ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಭಾಳ ಗಂಭೀರವಾದ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ರವೀಂದ್ರ ಶೆಟ್ಟಿಯವರು ಸ್ವಾಗತ ಮಾಡಿದ ಹಾಗೆ ನಮ್ಮ ನರಿಮೊಗರು ಕೃಷಿ ಪತ್ತಿನ ಸಹಕಾರಿ ಸಂಘದ 2 ಜನ ಅಲ್ಲಿ ನಿರ್ದೇಶಕರು, 2 ಜನ ಮಾಜಿ ನಿರ್ದೇಶಕರು ಮತ್ತು ಈಗಿನ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ನಮ್ಮ ಬ್ಲಾಕಿನ ವಕ್ತಾರರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದು, ನರಿಮೊಗರು ಕೃಷಿ ಪತ್ತಿನ ಸಹಕಾರಿ ಸಂಘ ಇತ್ತೀಚಿನ ಕೆಲವು ದಿನಗಳಿಂದ ಆ ಸಂಸ್ಥೆಯಲ್ಲಿ ನಡೆಯುತ್ತಿರುವಂಥ ಗೋಲ್ಮಾಲ್ಗಳು, ಅವ್ಯವಹಾರ ಮಾತ್ರ ಅಲ್ಲ, ಗೋಲ್ಮಾಲ್ಗಳ ಬಗ್ಗೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರೆಸ್ ನೋಟ್ ಕೊಟ್ಟಿದ್ದೇವೆ, ಅದರಲ್ಲಿ ಕೆಲವು ವಿಚಾರಗಳಿದೆ, ಎಲ್ಲ ವಿಚಾರಗಳು ಇಲ್ಲ. ಆದರೆ ನಮ್ಮಲ್ಲಿ ದಾಖಲೆ ಸಹಿತ ಎಲ್ಲ ವಿಚಾರಗಳನ್ನು ಯಾವುದು ನಾನು ಹೇಳಿದರೂ ಸಹ ಅದಕ್ಕೆ ಪೂರಕವಾದ ದಾಖಲೆಗಳಿದ್ದೇ ನಾನು ಮಾತಾಡ್ತಿರುವಂಥದ್ದು. ಯಾರೋ ಹೇಳಿದರು ಕೇಳಿದರು ಅಂತೇಳಿ ಗೊತ್ತಿದ್ದು ಅಲ್ಲ. ನನಗೆ ನನ್ನ ಗಮನಕ್ಕೆ ನಮ್ಮ ನಿರ್ದೇಶಕರುಗಳು, ಸೊಸೈಟಿಯ ಸದಸ್ಯರುಗಳು ಮಾಹಿತಿಗೆ ತಂದ ಪ್ರಕಾರ ಈ ಒಂದು ಮಾಹಿತಿಯನ್ನು ತಮ್ಮ ಗಮನಕ್ಕೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ಈ ಬಗ್ಗೆ ಏನು ಗೋಲ್ಮಾಲ್ಗಳು ನಡೆದಿದೆ, ಏನು ಅವ್ಯವಹಾರಗಳು ಆ ಸಂಸ್ಥೆಯಲ್ಲಿ ನಡೀತಾ ಇದೆ ಎನ್ನುವುದರ ಬಗ್ಗೆ ಸಂಬಂಧಪಟ್ಟವರಿಗೆಲ್ಲರಿಗೂ DR ಇಂದ ಹಿಡಿದು AR ಇಂದ ಹಿಡಿದು ಸಹಕಾರಿ ಸಚಿವರಾದಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಶಾಸಕರು, JR ಎಲ್ಲರಿಗೂ ಆ ವಿಭಾಗದಲ್ಲಿ ಕಳಿಸಿದ್ದೇವೆ. ಇನ್ನೊಂದು ವಿಭಾಗದ ಕೆಲಸ ಕಾರ್ಯಗಳು ಆಗ್ತಾ ಇದೆ. IT, ಇದರಲ್ಲಿ ಭಾಳ ಮುಖ್ಯವಾಗಿ IT ಇನ್ಕಮ್ ಟ್ಯಾಕ್ಸಿನವರು ಇದನ್ನು ಪರಿಶೀಲಿಸುವಂಥ ಅಗತ್ಯ ಇರುವುದರಿಂದ ಇವರ ಗಮನಕ್ಕೂ ಈ ಒಂದು ದಾಖಲೆಗಳನ್ನು ನಾವು ಒದಗಿಸಲಿಕ್ಕಿದ್ದೇವೆ. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದರೆ, ಈಗ ಕಳೆದ ಸಾಲಿನಲ್ಲಿ ನಮ್ಮ ಬಾಬು ಶೆಟ್ಟಿ ಮತ್ತು ನಮ್ಮ ತಂಡ ಆ ಸಂಸ್ಥೆಯಲ್ಲಿ ಆಡಳಿತವನ್ನು ನಡೆಸಿಕೊಂಡಿತ್ತು. ಕಳೆದ ಚುನಾವಣೆಯಲ್ಲಿ ಇವರು ಪರಾಭವಗೊಂಡರು. ಆ ನಂತರ ಈಗ ಆಡಳಿತ ನಡೆಸ್ತಾ ಇರುವಂಥ ಪಕ್ಷ ಅಂತೇಳುವಂಥದ್ದು BJPಯ ಬೆಂಬಲಿತರು. ಆದರೆ ಅದರ ನಂತರ ದಿನಗಳಲ್ಲಿ ಅವರಿಗೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಾಗೆ ಆಗಿದೆ. ಯಾಕೆಂತೇಳಿದರೆ ಆಡಳಿತ ಮಾಡಲಿಕ್ಕೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ನಮಗೆ ಗೊತ್ತಿಲ್ಲ. ಒಟ್ಟು ಆಡಳಿತ ಮಂಡಳಿಯ ವೈಫಲ್ಯದಿಂದಾಗಿ ಸಂಪೂರ್ಣವಾಗಿ ಒಂದು ಸಹಕಾರಿ ಸಂಘ ಸಂಪೂರ್ಣವಾಗಿ ಮುಳುಗುವ ಪರಿಸ್ಥಿತಿಯಲ್ಲಿ ಬಂದು ತಲುಪಿದೆ. ಎಲ್ಲಿ ತನಕ ಅಂತೇಳಿದರೆ, ನಿಮಗೆ ಕೊಟ್ಟಿರುವಂಥ ಒಂದು ದಾಖಲೆಯಲ್ಲಿ ಭಾಳ ಮುಖ್ಯವಾಗಿ ನಾನು ಉಲ್ಲೇಖ ಮಾಡುವಂಥದ್ದು 1,09,00,000 ರೂಪಾಯಿಗಳ ಒಂದು ಆ ಹಣಗಳು ಈ ಬ್ಯಾಂಕಿಗೆ ಸಂಬಂಧಪಟ್ಟ ಖಾತೆಗಳಿಗೆ ಬರ್ತದೆ. SBI ಮತ್ತು ICIC ಬ್ಯಾಂಕ್ ಅಕೌಂಟಿಗೆ ಅನಾಮಿಕನ ಅಕೌಂಟಿಂದ ದುಡ್ಡು ಬರ್ತದೆ. ಆ ಅಕೌಂಟಿಗೆ ಬಂದ ದುಡ್ಡನ್ನು ಬ್ಯಾಂಕಿನ CO ಸಿಬ್ಬಂದಿಗಳ ಮೂಲಕ ಅಧ್ಯಕ್ಷರ ನಿರ್ದೇಶನದ ಪ್ರಕಾರ ಈ ಎಲ್ಲ ಹಣವನ್ನು ಡ್ರಾ ಮಾಡ್ತಾರೆ. 1,09,00,000 ಒಮ್ಮೆಗಲ್ಲ, 1,09,00,000, 11 ಲಕ್ಷ. ಅದರಲ್ಲಿ ಇನ್ನೊಂದು ಲೆಕ್ಕಾಚಾರ ನಮಗೆ ಸಿಕ್ಕಿರುವಂಥದ್ದು 9 ಲಕ್ಷ ಅಂತ ಇದೆ. ಅದಾದರೆ 1,11,00,000 ಅಂತ ಇದೆ. ಅದಕ್ಕಿಂತ ಹೆಚ್ಚು ಇದೆ. ನಾನೀಗ ದಾಖಲೆ ಸಹಿತ ಮಾತಾಡುವಂಥದ್ದು. ಇನ್ನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದರ ತನಿಖೆಯನ್ನು ನಡೆಸಬೇಕು ಅಂತ ಹೇಳುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇರುವಂಥದ್ದು. ಇದು ಇಷ್ಟಕ್ಕೆ ನಿಲ್ಲಿಲ್ಲ. ಈ ದುಡ್ಡು ಹೇಗೆ ಬಂತು, ಎಲ್ಲಿಂದ ಬಂತು, ಇದರ ವ್ಯವಹಾರ ಏನು ಅಂತ ಹೇಳುವಂಥದ್ದು ನೀವು ಸಾಮಾನ್ಯ ಪ್ರಶ್ನೆ. ನರಿಮೊಗರು ಸೊಸೈಟಿಯಲ್ಲಿ ಈಗ ನಮ್ಮವರು ಅಧ್ಯಕ್ಷರಾಗಿದ್ದರು, ನಮ್ಮ ಆಡಳಿತ ಇತ್ತು. ಅಲ್ಲಿ ಸಾಮಾನ್ಯವಾಗಿ ರೈತರಿಗೆ ಸಾಲ ಕೊಡುವಂಥದ್ದು, DCC ಬ್ಯಾಂಕಿಂದ ದುಡ್ಡು ತರಿಸುವಂಥದ್ದು, ನಮ್ಮ ಅಕೌಂಟಿಂದ ನಮಗೆ ಟರ್ನ್ ಓವರ್ಗಳನ್ನು ಮಾಡುವಂಥದ್ದು ಬಿಟ್ಟರೆ, ಇದು ನಾನೀಗ ಹೇಳ್ತಾ ಇರುವಂಥ 1,09,00,000 ರೂಪಾಯಿಗಳನ್ನು ಸಿಬ್ಬಂದಿಗಳೇ ಡ್ರಾ ಮಾಡಿರುವಂಥದ್ದು. COನ ಮೂಲಕ ಸಿಬ್ಬಂದಿಗಳ ಹೆಸರಿನಲ್ಲಿ ಡ್ರಾ ಆಗಿರ್ತದೆ. ಅದಕ್ಕೆ ದಾಖಲೆ ಇದೆ. ನಾನು ಸುಮ್ಮನೆ ಹೇಳುವಂಥದ್ದಲ್ಲ. ಬೇರೆ ಬೇರೆ ಹಂತದಲ್ಲಿ ಈ ದುಡ್ಡುಗಳೆಲ್ಲ ಡ್ರಾ ಆಗ್ತದೆ. ದುಡ್ಡು ಎಲ್ಲಿಂದ ಬಂದಿದೆ ಅಂತ ಹೇಳುವಂಥದ್ದು ದಾಖಲೆಯಲ್ಲಿ ಸಿಗ್ತಾ ಇದೆ. ಯಾವುದೇ ಬೇನಾಮಿ ಅಕೌಂಟ್ ಇದೆ. ಹಾಗಾಗಿ ಬೇನಾಮಿ ಅಕೌಂಟಿನ ಮೂಲಕ ಈ ದುಡ್ಡುಗಳು ಬರ್ತದೆ. ಅದು ಯಾವ ಅಕೌಂಟಿಂದ ಬಂದಿದೆ ಅಂತ ಹೇಳುವಂಥದ್ದು ಸಹ ಮಾಹಿತಿ ಇದೆ. ಯಾವುದೋ ಬೇನಾಮಿ ಹೆಸರಿನಲ್ಲಿರುವಂಥ ಕಂಪನಿಗಳ ಹೆಸರಿನಿಂದ ನರಿಮೊಗರು ಸಹಕಾರಿ ಸಂಘದ ಅಕೌಂಟಿಗೆ ದುಡ್ಡು ಬರ್ತದೆ. ಅದು SBI ಅಕೌಂಟಿಗೆ ಬರ್ತದೆ, ICICಗೆ ಬರ್ತದೆ. ಈ ದುಡ್ಡನ್ನು
ಅಲ್ಲಿಯ ಸಿಬ್ಬಂದಿಗಳು CO ಸೇರಿ ಅಧ್ಯಕ್ಷರಿಗೆ ಗೊತ್ತಿದ್ದು. ಅಂದರೆ ನಾನು ಹೇಳುವಂಥದ್ದು, ಈ ದುಡ್ಡು ಬರಲಿಕ್ಕೆ ಕಾರಣವೇ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ. ಇವರು ಒಪ್ಪದಿದ್ದರೆ ಅದು ಆಗೋದಿಲ್ಲ ವ್ಯವಹಾರ. ಇವರು ಯಾವುದೋ ಒಂದು ದೃಷ್ಟಿಯಲ್ಲಿ, ಇವರಿಗೆ ಲಾಭ ಆಗುವ ದೃಷ್ಟಿಯಲ್ಲಿ ಈ ದುಡ್ಡುಗಳ ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ. ಕ್ರೆಡಿಟ್ ಆದ ದುಡ್ಡನ್ನು ಇಷ್ಟೂ ದುಡ್ಡು, ಎಷ್ಟು 1,11,00,000 ಬಂದಿದ್ದರೆ ಇದರಲ್ಲಿ ಇಷ್ಟೂ ದುಡ್ಡನ್ನು ಇವರು ಡ್ರಾ ಮಾಡ್ತಾರೆ. 2 ಲಕ್ಷ, 5 ಲಕ್ಷ, 3 ಲಕ್ಷ, 7 ಲಕ್ಷ, 9 ಲಕ್ಷ, ಈ ರೀತಿಯಲ್ಲಿ ಈ 1,09,00,000 ರೂಪಾಯಿಯನ್ನು ಇವರು ಬ್ಯಾಂಕ್ ಖಾತೆಯಿಂದ ಇವರು ಡ್ರಾ ಮಾಡ್ತಾರೆ. ಡ್ರಾ ಮಾಡುವಾಗ ಕೆಲವು ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, ಸಿಬ್ಬಂದಿಗಳು ಕೆಲವರು ನಿರಪರಾಧಿಗಳು, ಅವರಿಗೆ ಏನು ಗೊತ್ತಿಲ್ಲ, ಅವರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅವರನ್ನು ಸಹ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಅಕೌಂಟಿಗೆ ಹೋಗ್ತದೆ, ನಿನ್ನ ಹೆಸರಲ್ಲಿ ಒಂದು 3 ಇರಲಿ, ನಿನ್ನ ಹೆಸರಲ್ಲಿ ಒಂದು 5 ಇರಲಿ, ದುಡ್ಡು ಅವ್ರಿಗೆ ಹೋಗಲಿಲ್ಲ. ದುಡ್ಡನ್ನು ಇವರು ತಗೊಂಡಿದ್ದಾರೆ, ಆಡಳಿತ ಮಂಡಳಿಯವರು ದುಡ್ಡನ್ನು ವಾಪಸ್ ತಗೊಂಡಿದ್ದಾರೆ ಕ್ಯಾಶಲ್ಲಿ. ಅಕೌಂಟ್ ತೋರಿಸಲಿಕ್ಕೆ, ಆಡಿಟಲ್ಲಿ ತೋರಿಸಲಿಕ್ಕೆ ಈ ದುಡ್ಡು ರಿಟರ್ನ್ ಅವರಿಗೆ ಚೆಕ್ ಕೊಡೋದು ಅವರ ಹೆಸರಲ್ಲಿ. ಅವರ ಹೆಸರೆಲ್ಲ ಇದೆ, ಯಾರ್ಯಾರಿಗೆ ಯಾವ ದಿವಸ ಯಾವ ಟೈಮಿಗೆ ಕೊಟ್ಟದ್ದು ಅಂತೇಳಿ ಅಕೌಂಟ್ ಇದೆ, ನಂಬರ್ ಇದೆ. ಆ ದುಡ್ಡನ್ನು ತೆಗಿತಾರೆ. ಅಂದರೆ ಒಂದು ಅರ್ಥದಲ್ಲಿ ಏನು ಅಂತ ಹೇಳಿದರೆ, ವೈಟ್ ಮನಿ ಎಲ್ಲೋ ಒಂದು ಕಂಪೆನಿ, ಅದು ಭೂಗತ ಲೋಕದ್ದ ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರದ್ದ ಅಥವಾ ಯಾವುದೋ ಒಂದು ಕಂಪೆನಿಯದ್ದ, ಯಾವುದು ನಮಗೆ ಗೊತ್ತಿಲ್ಲ, ಅದನ್ನು ತನಿಖೆಯಿಂದ ಗೊತ್ತಾಗ್ತದೆ. ಇದು ದೊಡ್ಡ ಒಂದು ಫ್ರಾಡ್. ದೊಡ್ಡ ಫ್ರಾಡ್ ಅಂದರೆ ದೊಡ್ಡ ಫ್ರಾಡ್. ಇಷ್ಟು ದುಡ್ಡು ಸೊಸೈಟಿ ಅಕೌಂಟಿಗೆ ಬಂದದ್ದನ್ನು ಅದನ್ನು ಸೊಸೈಟಿಯ ಸಿಬ್ಬಂದಿಗಳಿಗೆ, ನಮ್ಮ ಉಳಿದ ರೈತರಿಗೆ ಕೊಡಲಿಕ್ಕೋಸ್ಕರ ಸಿಬ್ಬಂದಿಗಳು ಡ್ರಾ ಮಾಡುವಂಥದ್ದು, CO ಸೈನ್ ಮಾಡಿ ಹಾಕಿ ಕೊಡುವಂಥದ್ದೆಲ್ಲ ಕಾಮನ್. ಅದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅದು ಸೊಸೈಟಿಯಲ್ಲಿ ನಡೀತದೆ. ಆದರೆ ಇಲ್ಲಿ ಏನು, ಇಲ್ಲಿ ಯಾರು ಅಕೌಂಟಿಗೆ ಹಾಕಿದವನು ದುಡ್ಡು ತೆಗಿಲಿಕ್ಕೆ ಬರುವುದಿಲ್ಲ, ತೆಕ್ಕೊಂಡದ್ದೆಲ್ಲ ಇವರೇ. ಇವರು ಏನು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಅಂದರೆ ಈ ದುಡ್ಡನ್ನು ಡ್ರಾ ಮಾಡಿದ ನಂತರ ಇವರು ದುಡ್ಡು ಹಾಕಿದವರಿಗೆ ಕೊಡ್ತಾರಾ ಅಥವಾ ಇವರೇ ಉಪಯೋಗ ಮಾಡ್ತಾರಾ, ಅದು ನಮಗೆ ಸಂಬಂಧವೇ ಇಲ್ಲ. ನಾವು ಹೇಳುವಂಥದ್ದು, ಒಂದು ಸೊಸೈಟಿಯಲ್ಲಿ ಈ ರೀತಿ ರೈತರಿಗೋಸ್ಕರ ಇರುವಂಥ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಈ ರೀತಿಯ ಅವ್ಯವಹಾರಗಳು ನಡೆಯುವುದು ಸರಿಯಾ ಅಂತ ಹೇಳುವಂಥದ್ದು ನಮ್ಮ ಒಂದನೇ ಪ್ರಶ್ನೆ. ಇದು ಎಷ್ಟು ದುಡ್ಡು ಆಗಿದೆ, ನಾವು ಈಗ ಲೆಕ್ಕ ಕೊಡುವಂಥದ್ದು ಇಷ್ಟು ಮಾತ್ರ, ಅದಕ್ಕಿಂತ ಹೆಚ್ಚೇನಾಗಿದೆ ಅಂತ ಹೇಳುವಂಥದ್ದು ಇನ್ನೂ ತನಿಖೆಯಲ್ಲಿ ಗೊತ್ತಾಗಲಿಕ್ಕಿದೆ. ಹಾಗಾಗಿ ಇಷ್ಟು ಹಣದ ಒಂದು ಅವ್ಯವಹಾರಗಳು ಒಂದು ಸಹಕಾರಿ ಸಂಘದಲ್ಲಿ ಆಯಿತು ಅಂತ ಹೇಳಿದರೆ, ಇದು ನಂಬಲು ಯಾರಿಗೆ ಸಾಧ್ಯ ಆಗ್ತಾ ಇಲ್ಲ. ಇದು ಇಂಥದ್ದೇ ವ್ಯವಹಾರಗಳು ಇನ್ನು ಯಾವ ಯಾವ ಸೊಸೈಟಿಯಲ್ಲಿ ಇದೆ ಅಂತೇಳಿ ನಮಗೆ ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕಾಗ್ಬೋದು. ಅದು ನಾನು ಹೇಳುವಂಥದ್ದು, ನಮ್ಮಲ್ಲಿ ದಾಖಲೆ ಸಹಿತ ನಾನು ಹೇಳುವಂಥದ್ದು, ನರಿಮುಗರು ಸಹಕಾರಿ ಸಂಘದಲ್ಲಿ ಈ ರೀತಿಯ ಒಂದು ದೊಡ್ಡ ಮಟ್ಟದ ಇದು ಆ ಸಂಸ್ಥೆಗೆ ಮಾಡಿದಂಥ ದ್ರೋಹ, ಸಂಸ್ಥೆ ಇದರಿಂದ ಸಂಪೂರ್ಣವಾಗಿ ಮುಳುಗಿ ಹೋಗುವಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಯಾಕಂದರೆ ಯಾರಾದರೂ ಈ ರೀತಿಯ ಒಂದು ವ್ಯವಹಾರ ಉಂಟು, ನಮ್ಮ ಮನೆಯಲ್ಲಿ ವ್ಯವಹಾರ ಮಾಡಿದಾಗೆ ದುಡ್ಡು ಹಾಕೋದು, ಯಾರೋ ಹಾಕಿದ ದುಡ್ಡು ಯಾರೋ ತೆಗೆಯುವುದು. ಹಾಗಾದರೆ ಸೊಸೈಟಿಯಲ್ಲಿ ನಾವು ವ್ಯವಹಾರ ಮಾಡೋದು ಹೇಗೆ? ರೈತರು ಅದರಲ್ಲಿ ಡೆಪಾಸಿಟ್ ದುಡ್ಡು ಹೇಗೆ? ಇನ್ನು ಇವರು ಯಾರ ಡೆಪಾಸಿಟನ್ನು ತೆಗೆದು ಇವರಿಗೆ ಬೇಕಾದ ಹಾಗೆ ಖರ್ಚು ಮಾಡುವ ಹಾಗೆ ಈ ಸೊಸೈಟಿಯಲ್ಲಿ ಪ್ರಸ್ತುತ ವ್ಯವಹಾರ ಆಗಿದೆ. ಯಾರೊಬ್ಬರು ಡೆಪಾಸಿಟ್ ಆಗಿ ಇಲ್ಲ, ಇಟ್ಟರೆ ಇವರು ತೆಗಿತಾರೆ ಅಂತೇಳಿ ಆಯಿತು, ತೆಗೆದಿದ್ದಾರೆ. ಈಗ ನಾನು ಹೇಳೋದು, ಯಾರು ಅನಾಮಿಕ ಅಂತ, ಅನಾಮಿಕ ಅಲ್ಲ, ಅದಕ್ಕೆ ಕಂಪೆನಿ ಇದೆ, ನಮಗೆ ಅನಾಮಿಕ. ಅವ ಸೊಸೈಟಿ ಸಹಕಾರಿ ಸಂಘದ ರೈತನೂ ಅಲ್ಲ, ಸದಸ್ಯನೂ ಅಲ್ಲ, ಯಾರೂ ಅಲ್ಲ. ಯಾರೋ ಒಬ್ಬ, ಯಾರು ಅಂತ ಗೊತ್ತಿಲ್ಲ, ಅದು ಯಾರು ಅಂತೇಳಿ ದಾಖಲೆಗಳಿದೆ, ಅದನ್ನು ಹುಡುಕುವಾಗ ಅವರು ಹಾಕಿದ ದುಡ್ಡನ್ನು ಸಂಪೂರ್ಣವಾಗಿ ಇವರು ತೆಗಿತಾರೆ. ತೆಗೆದು ಇವರು ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಅದು ತನಿಖೆಯಿಂದ ಗೊತ್ತಾಗಬೇಕು. ದುಡ್ಡು ಎಲ್ಲಿಗೆ ಹೋಯಿತು, ಯಾರ ದುಡ್ಡು, ಏನು ದುಡ್ಡು, ಅದು ವೈಟನ್ನು ಬ್ಲ್ಯಾಕ್ ಮಾಡುವಂಥದ್ದ ಅಥವಾ ಬ್ಲ್ಯಾಕನ್ನು ವೈಟ್ ಮಾಡುವಂಥದ್ದ, ಅದು ಏನು ಅಂತ ಹೇಳುವಂಥದ್ದು, ಅಥವಾ ಒಟ್ಟಿನಲ್ಲಿ ಈ ಸಂಸ್ಥೆ ಇಂಥ ಒಂದು ಸಾರ್ವಜನಿಕ ಸಂಸ್ಥೆಯನ್ನು ದುರುಪಯೋಗ ಪಡಿಸಿಕೊಂಡಿರುವಂಥದ್ದು ಈ ಭಾಗದ ರೈತರಿಗಾದಂಥ ಅನ್ಯಾಯ. ನಾನು ಹೇಳುವಂಥದ್ದು, ನಾವು ರೈತರ ಪರವಾಗಿ, ಸಹಕಾರಿ ಸಂಘದ ಸದಸ್ಯರ ಪರವಾಗಿ ನಾನು ಮಾತಾಡ್ತಾ ಇರುವಂಥದ್ದು. ಅದರ ನಿರ್ದೇಶಕರುಗಳು, ಮಾಜಿ ಅಧ್ಯಕ್ಷರುಗಳು ಅವರೆಲ್ಲ ಇದು ನಾನು ಮಾತಾಡುವಂಥದ್ದು ಆ ಉದ್ದೇಶದಿಂದ. ಆ ಸಂಘಕ್ಕೆ ಇವತ್ತು ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಇದು ಎಲ್ಲಿಯೂ ಸಹ ಈ ರೀತಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಡೆ ಅದು ಗಂಭೀರವಾದ ವಿಚಾರಗಳು, ಇದು ಆರೋಪ ಅಲ್ಲ, ನನ್ನ ಹತ್ರ ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳಿದೆ. ನೀವು ಯಾರು ಯಾವ ಪ್ರಶ್ನೆ ಕೇಳಿದರೂ ಸಹ ನಾನು ಅದನ್ನು ತೋರಿಸಲಿಕ್ಕೆ ಸಿದ್ಧನಿದ್ದೇನೆ. ಯಾವಾಗ ತೆಗೆದಿದ್ದಾರೆ, ಹೇಗೆ ತೆಗೆದಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಡೇಟ್ ವೈಸ್ ಎಲ್ಲ ಚೆಕ್ಗಳಲ್ಲಿ ಅದರಲ್ಲಿ ಯಾವಾಗ ತೆಗೆದಿದ್ದಾರೆ ಅಂತ ಹೇಳುವಂಥದ್ದು ಇದೆ. ಮತ್ತು ಬಂದದ್ದು ಸಹ ಇದೆ. ಸುಮ್ಮನೆ ಇಲ್ಲಿಂದ ಅಕೌಂಟಿಂದ ಸೊಸೈಟಿಗೆ ಬೇರೆ ಬೇರೆ ಕಂತಲ್ಲಿ ಬಂದಿದೆ.
ಬೇರೆ ಬೇರೆ ಕಂತಲ್ಲಿ ಆಗಾಗ ಬರ್ತಾಯಿತ್ತು, ಆಗಾಗ ಇವರು ತೆಗಿತಾ ಇತ್ತು. 25/6/2025ರಿಂದ 4/10/20 ಈ ಟೈಮಿನ ಒಳಗೆ ಇಷ್ಟು ವ್ಯವಹಾರ ಆಗಿದೆ. 4 ತಿಂಗಳ ಅವಧಿಯಲ್ಲಿ 1,09,00,000 ರೂಪಾಯಿಗಳು ಬರ್ತದೆ ತೆಗೆದಿದ್ದಾರೆ. ಹಾಕಿದವರು ಸೊಸೈಟಿಯ ಸಂಘದ ಸದಸ್ಯರಲ್ಲ, ಅದು ಯಾರು ಅಂತ ಗೊತ್ತಿಲ್ಲ. ಅದು ದುಡ್ಡನ್ನು ತೆಗೆದವರು ಎಲ್ಲ ಅಲ್ಲಿ ದಾಖಲೆಗಳಿದೆ, ಬಂದ ದಾಖಲೆಯೂ ಇದೆ. ಅದು ಯಾವ ಸಂಸ್ಥೆ ಅಂತ ನಾವು ಹುಡುಕ್ಲಿಕ್ಕೆ ಹೋಗಲಿಲ್ಲ, ಅದು ಇನ್ನು ಹುಡುಕ್ತಾರೆ, ಹುಡುಕುವವರು ಹುಡುಕಬೇಕು ಅಂತ ಹೇಳುವಂಥ ಒತ್ತಾಯ ನಮ್ಮಲ್ಲಿರುವಂಥದ್ದು. ಹೀಗೆ ಒಂದು ದೊಡ್ಡ ಮಟ್ಟದ ಗೋಲ್ಮಾಲು ನರಿಮುಗರು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಆಗಿದೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಒಂದನೇದು. ಎರಡನೇ ವಿಚಾರ, ಆ ಸೊಸೈಟಿಯಲ್ಲಿ ಅದರ ನಂತರದ ದಿನಗಳಲ್ಲಿ ಆದಂಥ ಅವ್ಯವಹಾರಗಳ ಬಗ್ಗೆ ಅನೇಕ ವಿಚಾರಗಳಿದೆ. ಒಟ್ಟು ಸೊಸೈಟಿ ಅಂತ ಏನಂದರೆ ಏನಾಗಿದೆ ಅಂತ ಹೇಳಿದರೆ, ಇವರಿಗೆ ನಾಳೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಾಗೆ ಆಗಿದೆ ಅಂತ ಹೇಳಿದರೆ, ಆಡಳಿತದ ಅನುಭವ ಇಲ್ಲದೆ ಏನು ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ. ಇವರ ಮನೆಯಲ್ಲಿ ಸಮೇತ ಈ ರೀತಿ ವ್ಯವಹಾರ ಮಾಡಲಿಕ್ಕಿಲ್ಲ. ಒಂದು ಇದರ ಕಟ್ಟಡದ ಮೇಲ್ಛಾವಣಿಯ ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ 3 ಸಲ ಟೆಂಡರ್ ಕರೆದು ಅಮೌಂಟ್ ರಿಲೀಸ್ ಮಾಡ್ತಾರೆ. 3 ಸಲ ಅದರ ದಾಖಲೆಯನ್ನು ಸಮೇತ ನಾವು ಕೊಡ್ತೇವೆ. 3 ಸಲ ಒಂದೇ ಹೆಸರಿನಲ್ಲಿ ಒಂದೇ ಜಾಗಕ್ಕೆ ದುಡ್ಡನ್ನು ಇವರು ತೆಗಿತಾರೆ. ಯಾರು ಕೇಳುವವರಿಲ್ಲ ಹೇಳಿ. ಆಡಿಟಿಗೆ ಇದು ಸಹ ಆಡಿಟಲ್ಲಿ ತೋರಿಸಿರ್ಬೋದು ಯಾವುದನ್ನು, ಈ 1,09,00,000 ಆಡಿಟಲ್ಲಿ ತೋರಿಸಿದ್ರು ಸಹ ಇದರ ಬಗ್ಗೆ ಪರಿಜ್ಞಾನಕ್ಕೆ ಬರಲಿಲ್ಲ, ಕಂಪ್ಲೇಂಟ್ ಆಗಲಿಲ್ಲ. ಅದರ ನಂತರ ಬಂದಿದೆ. ಬಂದ ನಂತರ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಸದಸ್ಯರು ಬಾಲಿವುಡ್ ಶಶಿಕುಮಾರ್ ಇವರು ಸಂಸ್ಥೆಗೆ ಹೋಗ್ತಾರೆ. ಅಲ್ಲಿ ಏನು ಆಗದ ಹಾಗೆ ಒಂದೆಲ್ಲ ಇವರಿಂದ ಬೇಕಾದ ಹಾಗೆ ಭರಿಸಿಕೊಳ್ತಾರೆ. ಅದನ್ನು ಅಂದರೆ ಇವರು ಅದನ್ನೆಲ್ಲ ಅಲ್ಲಿಂದ ಅಲ್ಲಿಗೆ ಮುಚ್ಚಿಕೊಳ್ಳುವಂಥ ವ್ಯವಸ್ಥೆಗೆ ಹೋಯಿತು. ಅದರ ನಂತರ ನಾನು ಅದೇ ವಿಚಾರ ಮುಗಿಸಿಬಿಡ್ತೇನೆ. ಅದರ ನಂತರ ಇವರು ಏನು ಹೇಳ್ತಾರೆ, ಯಾರು ಸಿಒರವರು ಸೇರಿ ಯಾರು ಸಿಬ್ಬಂದಿಗಳನ್ನೆಲ್ಲ ಇದರಲ್ಲಿ ಉಪಯೋಗ ಮಾಡಿದ್ದಾರೆ ಅವರಲ್ಲಿ ಹೇಳ್ತಾರೆ, ನೀವು 1,09,00,000 ಕಟ್ಟಿ ಅಕೌಂಟಿಗೆ ಅಂತೇಳಿ ನೋಟಿಸ್ ಕೊಡ್ತಾರೆ. 1,09,00,000 ಕಟ್ಟಿ ಮಾರ್ಚ್ 25ರ ಟೈಮ್ ಕೊಟ್ಟಿದ್ದಾರೆ. ಏನೋ ಎಲ್ಲ ಅಡ್ಜಸ್ಟ್ಮೆಂಟ್, ತುಂಬ ಅಡ್ಜಸ್ಟ್ಮೆಂಟ್ ಉಂಟು. ಈಗಲೇ ಕಟ್ಟಿಂದೇನು ಹೇಳಿಲ್ಲ. ಅದೇ ನೆಕ್ಸ್ಟ್ ವರ್ಷದ ಲೆಕ್ಕಾಚಾರಕ್ಕೆ ಮೊದಲು ನೀವು ಆ 1,09,00,000 ಕಟ್ಟಿ ಅಂತೇಳಿ. ನಾನು ಹೇಳೋದು, ಇದು ಏನು ವ್ಯವಹಾರ? ಇದು ನಮ್ಮ ಮನೆಯ ಸಾಲದ ವ್ಯವಹಾರವ? ಇದಕ್ಕೆ ಒಂದು ಆಡಿಟ್ ಲೆಕ್ಕಾಚಾರಲ್ಲಿ ಇಲ್ವಾ? ಎಲ್ಲಿಂದ ದುಡ್ಡು ಬಂತು? ಕಟ್ಟಿದರೆ ಆ ದುಡ್ಡು ಯಾರಿಗೆ ಹೋಗ್ತದೆ? ಎಲ್ಲಿಂದ ಬಂತು? ಹೇಗೆ ಬಂತು? ಬರಲಿಕ್ಕೆ ಯಾರು ಕಾರಣ? ನಮ್ಮ ಪ್ರಶ್ನೆಗಳು. ಯಾರು ಕಾರಣ? ಇವರು ಒಪ್ಪದೆ ಒಬ್ಬ ಅಲ್ಲಿಗೆ ದುಡ್ಡು ಹಾಕ್ತಾರಾ? ಆಡಳಿತ ಮಂಡಳಿ ಮತ್ತು ಸಿಇಒರವರು ಒಪ್ಪದೆ ಯಾರ ದುಡ್ಡು ಹಾಕ್ತಾರಾ? ನಾನು ಹಾಕ್ತೇನೆ, ಈಗ ನನ್ನ ಅಕೌಂಟಿಗೆ ಒಬ್ಬರು ದುಡ್ಡು ಹಾಕಿದರೆ ಹೇಳಿ, ನನಗೊಮ್ಮೆ ನಿಮ್ಮ ಅಕೌಂಟಿಂದ ತೆಗೆದು ಕೊಡಬೇಕು ಅಂತೇಳಿ ನಾನು ಒಪ್ಪದಿದ್ದರೆ ನೀವು ನನ್ನ ಅಕೌಂಟಿಗೆ ದುಡ್ಡು ಹಾಕ್ತೀರಾ ಅಂತ ಹೇಳುವ ಪ್ರಶ್ನೆ. ಸೊಸೈಟಿಯಲ್ಲಿ ಇವರು ಒಪ್ಪಿದ ಕಾರಣ ಇವರು 1 ಕೋಟಿ ಈಗ 10 ಲಕ್ಷ 11 ಲಕ್ಷ ರೂಪಾಯಿಯನ್ನು ಇವರ ಅಕೌಂಟಿಗೆ ಹಾಕಿದ್ದಾರೆ. ಹಾಕಿದ್ದನ್ನು ಇವರು ಬೇಕಾದಾಗೆ ಡ್ರಾ ಮಾಡಿದ್ದಾರೆ. ಇದೊಂದು ವ್ಯವಹಾರ ಸರಿಯಾ ಅಂತ ಹೇಳುವಂಥದ್ದು ಪ್ರಶ್ನೆ. ಅದಕ್ಕಾಗಿ ಅದರ ನಂತರ ನೋಟಿಸಿನ ವ್ಯವಹಾರಗಳಾಗ್ತದೆ. ಯಾರಿಗೆ? ಜಯರಾಮ್ ಎನ್ನುವ ಸಿಬ್ಬಂದಿಗೆ ಇವರು ನೋಟಿಸ್ ಮಾಡ್ತಾರೆ, ಒಬ್ಬರನ್ನು ಬಲಿಪಶು ಮಾಡ್ತಾರೆ, ನೀನೇ ಮಾಡಿದ್ದೆ ಅಲ್ವ ಅಂತೇಳಿ. ಒಬ್ಬ ಸಾಮಾನ್ಯ ಕಿರಿಯ ದರ್ಜೆಯ ಸಹಾಯಕ, ಅವನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವನನ್ನು ಇದರಲ್ಲಿ ಪಾರ್ಟಿ ಮಾಡ್ತಾರೆ, ಅವನಿಂದ ಬರೆದು ತಗೊಳ್ತಾರೆ. ಮತ್ತು ಎಲ್ಲ ಸಿಬ್ಬಂದಿಗಳು, ಇದರಲ್ಲಿ ಸಿಬ್ಬಂದಿಗಳ ಹೆಸರಿಗೆ ಎಲ್ಲ ಪಾಪ ಸಿಬ್ಬಂದಿಗಳು ನಿರಪರಾಧಿಗಳು. ನಾನು ಅವರ ಬಗ್ಗೆ ಹೇಳುವುದಿಲ್ಲ, ಅವರು ಯಾಕೆ ಪಾಪ ಈ ರೀತಿ ಮಾಡ್ತಾರೆ, ಅವರಿಗೇನು ಅದರಲ್ಲಿ ಲಾಭ ಆಯಿತಾ ಗೊತ್ತಿಲ್ಲ. ಇನ್ನು ಸಿಬ್ಬಂದಿಗಳ ಹತ್ರ ತಗೊಳ್ಳೋಕೆ ದುಡ್ಡು ಯಾರಿಗೆ ಬಂದಿದೆ ಯಾರಿಗೆ ಹೋಗಿದೆ ಅಂತೇಳಿ. ಅವರ ಹೆಸರಲ್ಲಿ ಚೆಕ್ ಕೊಟ್ಟಿದ್ದಾರೆ, 5 ಲಕ್ಷ 3 ಲಕ್ಷ 7 ಲಕ್ಷ ಸಿಬ್ಬಂದಿಗಳ ಹೆಸರಲ್ಲಿ ಸಹ ಇವರು ಡ್ರಾ ಮಾಡಿದ್ದಾರೆ. ಈ ದುಡ್ಡನ್ನು ಪುನಃ ಏನಾಯಿತು ಅಂತ ಹೇಳುವಂಥ ನಮಗೆ ಅಗತ್ಯ ಇಲ್ಲ. ನಮಗೆ ಅಲ್ಲಿ ಸೊಸೈಟಿಯಲ್ಲಿ ಈ ರೀತಿ ಅವ್ಯವಹಾರಗಳು, ಗೋಲ್ಮಾಲ್ಗಳು ವ್ಯಾಪಕವಾಗಿ ಸಮಗ್ರವಾಗಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ನಾವು ನಮ್ಮ ದೂರುಗಳನ್ನು ಸಂಬಂಧಪಟ್ಟವರಿಗೆ ಕೊಟ್ಟಿದ್ದೇವೆ. ಇದರ ಸಮಗ್ರ ತನಿಖೆ ಆಗಬೇಕು. ಆ ಸೊಸೈಟಿಯಲ್ಲಿ ಕೋಟ್ಯಾಂತರ ರೂಪಾಯಿ ಡೆಪಾಸಿಟ್ ಹೋಲ್ಡರ್ಸ್ ಇದ್ದಾರೆ, ಅವರ ದುಡ್ಡಿನ ಗತಿ ಏನೊಂದು ದೇವರೇ ಗತಿ ಗೊತ್ತಿಲ್ಲ, ಸಾಲಗಾರರ ಗತಿ ಗೊತ್ತಿಲ್ಲ. ಈ ರೀತಿಯ ಒಂದು ಸಮಸ್ಯೆ ನರಿಮುಗರು ಸಹಕಾರಿ ಸಂಘದಲ್ಲಿ ಇದೆ. ಎರಡನೇ, ನಾನು ಈಗಾಗಲೇ ಉಲ್ಲೇಖ ಮಾಡಿದ್ದು, ಇವರು ಕಟ್ಟಡ ಮೇಲ್ಛಾವಣಿಯ ಕಟ್ಟಡ ಕಟ್ಟುವ ದೃಷ್ಟಿಯಲ್ಲಿ 3 ಸಾಲ ಟೆಂಡರ್ ಕರೀತಾರೆ, ದುಡ್ಡು ರಿಲೀಸ್ ಮಾಡ್ತಾರೆ. ಒಮ್ಮೆ 35 ಲಕ್ಷ ಮಾಡ್ತಾರೆ, ಮತ್ತು ಬೇರೆ ಬೇರೆ ಹಂತದ ದುಡ್ಡುಗಳನ್ನು ರಿಲೀಸ್ ಮಾಡ್ತಾರೆ. ಮಾಡಿದರೆ ಅಲ್ಲಿ ಸಾಮಾನ್ಯ ನೋಡೋರು ಎಲ್ರಿಗೂ ಗೊತ್ತಿದೆ ಏನಿಲ್ಲ ಇಲ್ಲಿ ಅಂತೇಳಿ. ಆದರೂ ಸಹ ಯಾರು ಕೇಳಲಿಕ್ಕೆ, ಅದು ಮಹಾಸಭೆಯಲ್ಲಿ ಕೇಳಬೇಕು. ಆಡಳಿತ ರೂಢ, ಅದಕ್ಕೆ ಯಾರು ಹೊಣೆ? ಯಾರು ಆಡಳಿತ? ಯಾರು ಆಡಳಿತ ನಡೆಸ್ತಾರೆ ಅವರು. ಈಗ ನಮ್ಮ ವಿರೋಧ ಪಕ್ಷದ ಸದಸ್ಯರು ಅದಕ್ಕೆ ಹೊಣೆ ಅಲ್ಲ. ಇವರು ಈಗ ಅಲ್ಲಿ ಹೋಗಿ ಮೀಟಿಂಗ್ ಆಗ್ತದೆ, ದಸ್ಕತ್ ಯಾವುದಕ್ಕೂ ಹಾಕಿ ಬರ್ತಾರೆ,
ಮಾತಾಡಿದರೆ ಇವರು ಮಾತಾಡೋಣ ಅವ್ರು ಕೇಳ್ತಾರ, ಅವರು ಬೇಕಾದಾಗೆ ನಿರ್ಣಯವನ್ನು ಮಾಡಿಕೊಳ್ತಾರೆ. ಇವರು ಮಾಡಿದ್ದಾರೆ 3 ಸಲ ಅಲ್ಲಿ ಆ ಒಂದೇ ಕಾಮಗಾರಿಗೆ 3 ಸಲ ಬಿಲ್ ತೆಗಿತಾರೆ. ಸೇಮ್ ವರ್ಕ್. ಒಂದು 35 ಲಕ್ಷ ಒಂದನೇದು, ಎರಡನೇದು 30 ಲಕ್ಷ, ಈ ರೀತಿ ಅಂಥದ್ದಿದೆ. ಅದು ಸಮಗ್ರ ನಾನು ಅದನ್ನು ದಾಖಲೆ ಸಹಿತ ನಾನು ಹೇಳಬೇಕಾಗ್ತದೆ. ಅದು ತನಿಖೆ ಅವಧಿಯಲ್ಲಿ ಎಲ್ಲವನ್ನು ನಾವು ಕೊಡ್ತೇವೆ, ಅಲ್ಲಿ ಗೊತ್ತಾಗ್ತದೆ ಯಾವುದು ತೆಗೆದಿದ್ದಾರೆ ಅಂತೇಳಿ. ಅದೊಂದು ಆರೋಪ ಅಲ್ಲ, ಇದು ಅಲ್ಲಿ ಇವರಿಗೆಲ್ಲ ಗೊತ್ತಿರುವಂಥ ವಿಚಾರಗಳು. ಆದರೆ ಇವರು ನಮಗೆ ಮಾತಾಡಿದರೆ ಅವಕಾಶ ಇಲ್ಲ ಅಂತೇಳಿ ಇವನ್ನು ಕೇಳಲಿಕ್ಕೆ ತನಕ ಹೋಗಲಿಲ್ಲ. ಆದರೆ ಈಗ ಏನಾಯಿತು, ಇನ್ನೂ ಎಲ್ಲ ಮುಳುಗ್ತದೆ ಅಂತ ಹೇಳುವಾಗ ನಾವು ಹೇಳದಿದ್ದರೆ ಇನ್ನು ಅಲ್ಲಿ ಎಲ್ಲ ಮುಗಿದ ಮೇಲೆ ಇವರು ಹೊಣೆಗಾರ ಆಗಬಾರ್ದಲ್ಲ. ಈಗ ನಾಳೆ ಅದು ಟೆಂಡರ್ ಎಷ್ಟು ಸಮಯ ಆಯ್ತು ಅಧ್ಯಕ್ಷ ಬಾಬಣ್ಣ? ಟೆಂಡರ್ ಈಗ ಮೇಲ್ಚಾವಣಿಯದ್ದು ಮೇಲ್ಚಾವಣಿ ಕೆಲಸ ಪೂರ್ತಿ ಆಯ್ತು. ಅದು ಒಂದು 2 ತಿಂಗಳಾಯ್ತು. ಅಲ್ಲ, ಕೆಲವು ವಿಚಾರಗಳು ಇವರಿಗೆ ಒಂದು ವರ್ಷದಲ್ಲಿ 3 ಸಲ ಅಲ್ಲ, ಸಾಮಾನ್ಯ ಸಭೆಯಲ್ಲಿ ಕೇಳಿದ್ರು ಅವರು ಬಹುಮತದ ಮೇಲೆಗೆ ನಿರ್ಣಯ ಮಾಡ್ತಾರೆ. ಅಲ್ಲಿ ಅದು ಕಾಮನ್, ಅದು ಎಲ್ಲ ಈಗ ಯಾವ ಊರಲ್ಲಿ ಸಹ ಅದೇ, ಅದು ಸಾಮಾನ್ಯ. ಅಲ್ಲಿ ಕೇಳುವಾಗ ಇವರು ಕೇಳಿದಕ್ಕೆ ಏನು ಬೆಲೆ ಸಿಗೋದಿಲ್ಲ ಆಡಳಿತ. ಆಗ ಇಂಥ ಸಂದರ್ಭ ಬರುವಾಗ, ಈಗ ತನಿಖೆಗೆ ಆಗುವಾಗ ಯಾವ ಸಾಮಾನ್ಯ ಸಭೆ ಮಹಾಸಭೆ ಅಪ್ಲೈ ಆಗುದಿಲ್ಲ. ಅಲ್ಲಿ ಅವರಿಗೆ ಕೇಳಿದಕ್ಕೆ ಉತ್ತರ ಕೊಡಬೇಕಲ್ಲ, ಅಲ್ಲಿ ಸಿಕ್ಕಿ ಬೀಳ್ತಾರೆ ಇವರು. ಅದೊಂದು ವಿಚಾರ. ಎರಡನೇದು, ಸೊಸೈಟಿಯ ಕಟ್ಟಡದಲ್ಲಿ ಅಲ್ಲಿಯ ಈಗಿನ ಪ್ರಸ್ತುತ ನವೀನ್ ಎನ್ನುವ ಅಧ್ಯಕ್ಷರು, ಸೊಸೈಟಿಯ ಅಧ್ಯಕ್ಷರು, ಸಂಸ್ಥೆಯ ಅಧ್ಯಕ್ಷರು 3 ಕೊಠಡಿಗಳನ್ನು ತಗೊಂಡಿದ್ದಾರೆ. ಅದೇ ಸೊಸೈಟಿ ಕೊಠಡಿಗಳನ್ನು ಅವರು ತಗೊಂಡಿದ್ದಾರೆ ಬಾಡಿಗೆಗೆ ಅಂತೇಳಿ ಹೇಳ್ತಾರೆ. ಅದು ಬಾಡಿಗೆ ಬಂತಾ ಇಲ್ವ ಅಂತೇಳಿ ಗೊತ್ತಿಲ್ಲ, ಅದು ಹಾಗೆ ಇಲ್ಲ. ಸೊಸೈಟಿಯ ಈಗ ಪಂಚಾಯಿತಿಯಲ್ಲಿ ಸಹ ಪಂಚಾಯತ್ ಸದಸ್ಯರಿಗೆ ಪಂಚಾಯಿತಿ ಕಟ್ಟಡವನ್ನು ತಗೊಳ್ಳಿಕ್ಕೆ ಇಲ್ಲ, ಅದು ಅಧಿಕೃತ ಅಲ್ಲ. ಇವರ ಹೆಸರಲ್ಲಿ ತಗೊಳ್ತಾರ, 3 ಕಟ್ಟಡ ತಗೊಳ್ತಾರೆ. ಅದರ ಆಪ್ಷನ್ ಇಲ್ಲ, ಆಪ್ಷನ್ ಮಾಡಲಿಲ್ಲ, ಬೇರೆಯವರಿಗೆ ಆಪ್ಷನ್ ಮಾಡಿ ಕೊಟ್ಟಿದ್ದಾರೆ, ಇವರಿಗೆ ಆಪ್ಷನ್ ಮಾಡದೆ ಕೊಟ್ಟಿದ್ದಾರೆ. ಹೆಚ್ಚಿನ ಮೊತ್ತಕ್ಕೆ ಯಾರು ಬಂದಿದ್ದಾರೆ, ಹೆಚ್ಚಿನ ಮೊತ್ತಕ್ಕೆ ಬರಲಿಕ್ಕೆ ಅಧ್ಯಕ್ಷರೇ ತಗೊಂಡ್ರೆ, ಇದು ನಾನು ಹೇಳಿದೆ, ನಮ್ಮ ಮನೆ ವ್ಯವಹಾರಕ್ಕಿಂತಲೂ ಮನೆಯಲ್ಲಾದರೂ ಎಲ್ಲ ಅವನೇ ಮಾಡ್ತಾನೆ ನಮಗೇನಿಲ್ವ ಅಂತ ಕೇಳುವಾಗೆ ಆಗ್ತದೆ. ಇದು ಒಂದು ಅಧ್ಯಕ್ಷರ ಮೇಲೆ ಇರುವಂಥದ್ದು, ಅಧ್ಯಕ್ಷರೇ ತಗೊಂಡದ್ದು ಅವರಿಗೆ ಬೇಕಾದಾಗ. ಇದೊಂದು ವಿಚಾರ. ಮತ್ತೊಂದು CC ಕ್ಯಾಮರಾ, ಭಾಳ ಮುಖ್ಯವಾದ ಒಂದು ವಿಚಾರ. ಒಂದು ಸಂಸ್ಥೆಯಲ್ಲಿ CC ಕ್ಯಾಮರಾವನ್ನು ಮೊಬೈಲಿಗೆ ನಾವು ಲಿಂಕ್ ಕೊಡ್ತೇವೆ, ಅದರ ಅಧ್ಯಕ್ಷರಿಗೆ, ಅದರ ಪ್ರಮುಖರಿಗೆ. ಇಲ್ಲಿ ಎಲ್ರಿಗೂ ಎಲ್ಲರೂ ಕ್ಯಾಮರಾದಲ್ಲಿ ನೋಡಿಕೊಂಡು ಅದನ್ನು ಜೂಜು, ಅದರಲ್ಲಿ ಒಂದು ರೀತಿಯಲ್ಲಿ ಮೋಜು ಮಾಡುವಂಥದ್ದು. ಆಯ್ ಬತ್ತಿ ಮೇ ಬತ್ತಿ, ಆಯ್ ಬೋಂದುಲ್ಲೇವೆ ಅವೇ ಆಳು ಬತ್ತಾಳು ಅಂತೇಳಿ ಇವರು ನೋಡುವಂಥದ್ದು. ಏನು ತಮಾಷೆ ಇವರು. ಇದರ ಬಗ್ಗೆ ಇವರು ದೂರು ಕೊಟ್ಟರು. ಏನು ಇದು CC ಕ್ಯಾಮರಾದಲ್ಲಿ ಎಲ್ಲ ನಿರ್ದೇಶಕರು ಉಪಾಧ್ಯಕ್ಷರು ಅಂಗಡಿಯಲ್ಲಿ ಕೂತು ಯಾರು ಬರ್ತೀರಿ ಗೊತ್ತಿಲ್ಲ ಏನು ಅಂತೇಳಿ. ಅದಕ್ಕೆ ಇರುವುದಲ್ಲದು. ಏನಾದರೂ ಗಂಭೀರವಾದ ಸಮಸ್ಯೆಗಳು ಬರುವಾಗ CC ಕ್ಯಾಮರಾ ಇರುವಂಥದ್ದೇನು, ಒಂದು ಕಳ್ಳತನ ಆದರೆ ಅಥವಾ ಗಂಭೀರವಾದ ವಿಚಾರಗಳು ಬರುವಾಗ ಅದಕ್ಕೆ ಸಂಬಂಧಪಟ್ಟವರು ಯಾರು ಒಂದು ಅದರ ರೆಕಾರ್ಡ್ ಆಗಿರುವಂಥದ್ದು ಇರಲಿ. ಈ ಎಲ್ಲರಿಗೂ ಲಿಂಕ್ ಅಲ್ಲ, ಆಗ ಎಲ್ಲ ಸದಸ್ಯರಿಗೆ ಸಹ ಕೊಟ್ಟು ಬಿಡೋದು ಒಳ್ಳೇದಲ್ವಾ? ನಾನು ಹೇಳಿದ್ದು ಎಲ್ಲ ಸದಸ್ಯರಿಗೆ ಸಹ ಕೊಟ್ಟರೆ ಅಲ್ಲಿ CO ಇದ್ದಾರೆ ಅಂತೇಳಿ ನೋಡ್ಲಿಕ್ಕೆ ಇದನ್ನು ನೋಡಿದ್ರೆ ಆಯ್ತು, CO ಇದ್ದಾರೆ ಹೋಗೋ, ಈಗ CO ಇಲ್ಲ, ಪಾರದರ್ಶಕ. ಅದರಲ್ಲಿ ಕೆಲವು ಡೆಪಾಸಿಟರ್ಗಳು ಮತ್ತೆ ಕೆಲವು ಹಣಕಾಸು ವ್ಯವಹಾರ ಮಾಡುವವರು ಕೂಡ ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ. ಅದು ಗೌಪ್ಯವಾದಂತಹ ವಿಚಾರಗಳು, ಬ್ಯಾಂಕಿಂಗ್ ವ್ಯವಹಾರ, ಅದೇನು ನಾವು ಮನೆಯಲ್ಲಿ ಕೂತು ಮಾತಾಡಿದಾಗೆ ಅಲ್ಲ. ಹಾಗಾದ್ರೆ ಹಣಕಾಸು ವ್ಯವಹಾರ ಸಂಸ್ಥೆ ಅದು, ಅಲ್ಲಿ ಬರ್ಲಿಕ್ಕೆ ಕೂಡ ಅಂತದ್ದಿರುವಾಗ ಡೆಪಾಸಿಟರ್ಗಳು ಮತ್ತು ಅಲ್ಲಿ ಬರ್ಲಿಕ್ಕೆ ಕೂಡ ಹೆದರ್ತಾರೆ. ಅಂದ್ರೆ ಇನ್ನು ನಮ್ಮದೇನು ಲೀಕ್ ಆಗ್ತದೆ ಇಡೀ ಊರಲ್ಲೆಲ್ಲ ಸಿಕ್ಕಿದೆ. ಎಲ್ರಿಗೂ ಇದೊಂದು ಜೋಕ್ ಆಗಿದೆ ಇದು. ನಾನು ಅದಕ್ಕೆ ಫಸ್ಟ್ ಒಂದು ವರ್ಡ್ ಹೇಳಿದೆ, ಇವ್ರಿಗೆ ಏನಾಗಿದೆ ಈ ವ್ಯವಹಾರಗಳು ಇದೆಲ್ಲ ಮಾಡುವಂಥದ್ದು ಒಂದು ಅಧಿಕಾರ ಉಂಟು ಅಂತೇಳಿ ಎಲ್ಲವನ್ನು ಬೇಕಾದಾಗಿ ಉಪಯೋಗಿಸಿಕೊಳ್ಳುವಂಥ. ಮಾಡಿ ಆಗಿದೆ. ನಾವು DRಗೆ ಮಾಡಿದ್ದೇವೆ, ಮತ್ತು ಮುಖ್ಯಮಂತ್ರಿಗಳಿಂದ ಸಹಕಾರಿ ಸಚಿವರವರು ಈಗ ಅವ್ರ ಹತ್ರ ಸಹಕಾರಿ ರಾಜಣ್ಣನವರ ಇದು ಅವ್ರ ಹತ್ರ ಇದೆ. ಅದು ಮುಖ್ಯಮಂತ್ರಿಗಳಿಗೆ ಡೈರೆಕ್ಟ್ ಹೋಗಿ ಆಗಿದೆ, ಕಂಪ್ಲೇಂಟ್ ಹೋಗಿ ಆಗಿದೆ. ಮತ್ತು ಎಲ್ಲ ಅದಕ್ಕಿಂತ ಕೆಳಗೆ ಸಂಬಂಧಪಟ್ಟ ಎಲ್ರಿಗೂ ಆಲ್ರೆಡಿ ದೂರ ಹೋಗಿದೆ. ಮತ್ತು IT ನಾವು ಮಾತಾಡಿದ್ದೇವೆ. IT ಅಂದರೆ ಇದಕ್ಕೆ ಇಂಪಾರ್ಟೆಂಟ್. ಈ 1,09,00,000 ದುಡ್ಡಿನ ವ್ಯವಹಾರ ಇದು ದೊಡ್ಡ ಜಾಲ. ಇದರಲ್ಲಿ ಏನು ನಿಮಗೆ ಡೌಟ್ ಬೇಡ, ಇದು ದೊಡ್ಡ ಜಾಲ. ಈ ಜಾಲಕ್ಕೆ ಸೊಸೈಟಿ ಯಾಕೆ
ಪಾಲ್ಗೊಂಡಿದ್ದು. ಸೊಸೈಟಿ ಹಣ ಅಲ್ಲ ಅದು. ಅಲ್ಲಲ್ಲ ಅದೇ ಹಣ ಬೇರೆ ಬಂದದ್ದು. ಅದೇ ಅದೇ ಆ ಏನು ಸೊಸೈಟಿ ಹಣ 5 ಪೈಸೆ ರೂಪಾಯಿ ಈಗ ಎಷ್ಟೋ ಜನ ಬೆಳೆ ವಿಮೆ ಅಲ್ಲ, ಬೆಳೆ ವಿಮೆ ಅಲ್ಲ, ಯಾವ ವಿಮೆ ಸಹ ಅಲ್ಲ ಇದು, ಅದೆಲ್ಲ ಹೆಸರಿದೆ ನಮ್ಮ ಹತ್ರ, ಕೆಲವು ಹೆಸರಿದೆ, ಒಂದೇ ಅಲ್ಲ. ಬೆಳೆ ವಿಮೆ ಅದಲ್ಲ, ಬೆಳೆ ವಿಮೆ ಹಣ ಆ ಥರ ಕ್ರೆಡಿಟ್ ಆಗುದಿಲ್ಲ. ಅಲ್ಲಲ್ಲ, ಈಗ ಅದು ಬೆಳೆ ವಿಮೆ ಪ್ರಶ್ನೆ ಅಲ್ಲ ಇದು. ಈ ಬೆಳೆ ವಿಮೆ ಆದ್ರೆ ನಾವು ಅದನ್ನು ಈ ಗಂಭೀರವಾಗಿ ಮಾಡುದಿಲ್ಲ. ಇದು ಹೌದು, ಅವರು ಈ ವಿಚಾರ ಅವರ ಗಮನಕ್ಕೆ ಹೋಯ್ತು. ನರಿಮುಗಲು ಸೊಸೈಟಿಯಲ್ಲಿ ಈ ರೀತಿ ಎಲ್ಲ ಗೋಲ್ಮಾಲ್ಗಳು ಆಗ್ತಾ ಉಂಟು. ಇನ್ನು ಈ ರೀತಿ ಮಾಡಬೇಡಿ, ಶಶಿಕುಮಾರ್ ಬಾಲೆಟ್ ಇಬ್ಬರು ಇದ್ದಾರೆ. ಇನ್ನು ಈ ರೀತಿ ನೀವೆಲ್ಲ ಮಾಡಬೇಡಿ ಅಂತ ಬಂದವರಿಗೆಲ್ಲ ಅವರು ಅವ್ರೇನು ಮಾಡಿದ್ದಾರೆ, ಅವರು ಇದ್ದಾರೆ ಅಂತ ಹೇಳುವಂಥದ್ದಲ್ಲ. ಆದರೆ ಅವರಿಗೆ ಗಮನಕ್ಕೆ ಬಂದ ಕೂಡಲೇ ಅವರು ಹೋಗಿ ಕೇಳಿದಾಗ ಎಲ್ಲ ವಿಷಯ ನೋಡುವಾಗ ಇದು ಗಂಭೀರ ಉಂಟು ಪರಿಸ್ಥಿತಿ. ಇದರಲ್ಲಿ ಸಿಬ್ಬಂದಿಗಳಿಗೂ ಸಹ ಸಮಸ್ಯೆ ಇದೆ ಪಾಪ, ಅವರು ನಿರಪರಾಧಿಗಳು ಸಿಕ್ಕಾಕೊಳ್ತಾರೆ. ಆದರೆ ಎಲ್ಲ ಇವರ ಇನ್ವಾಲ್ವ್ಮೆಂಟ್ ಉಂಟು ಅಂತ ಹೇಳುವಂಥದ್ದು ಅರ್ಥ ಆದಮೇಲೆ ಅದರ ಒಬ್ಬನನ್ನು ಬಲಿಪಶು ಮಾಡ್ತಾರೆ ಅಲ್ಲಿ. ಅಂದರೆ ಅವನೇ ಇದಕ್ಕೆ ಹೊಣೆ ಅಂತೇಳಿ, ಜಯರಾಮ್ ಅಂತೇಳಿ ಅವನೊಂದೆಲ್ಲ ಬರೆದುಕೊಳ್ತಾರೆ. ಈ ದುಡ್ಡನ್ನೆಲ್ಲ ಕಟ್ಟು ಅಂತ ಹೇಳಿದ್ದಾರೆ. ಈಗ ಯಾರ ಹತ್ರ ಈ 1,09,00,000 ನೀನು ಕಟ್ಟು, ಅದಕ್ಕೆ ಸಹ ಟೈಮ್ ಎಲ್ಲ ಕೊಟ್ಟಿದ್ದಾರೆ. ಇದು ಸಾಲ ಅಲ್ಲ, ಸೊಸೈಟಿ ಅಲ್ಲ. ಆಡಳಿತ ಮಂಡಳಿ ನೋಟಿಸ್ ಮಾಡಿದ್ದಾರೆ, ನೋಟಿಸ್ ಕೊಡ್ತಾರೆ. ಆಡಳಿತ ಮಂಡಳಿಯ ನಿರ್ದೇಶನದಂತೆ ಸಿಇಒ ಅವರು ಇವರಿಗೆ ನೋಟಿಸ್ ಮಾಡಿದ್ದಾರೆ. ಹೌದು, ಅದಕ್ಕೆ ಇಲ್ಲಪ್ಪ, ಎಲ್ಲ ಒಪ್ಪಿಕೊಳ್ಳುವುದು ಯಾವ ಇದರಿಂದ ಎಂತ ಒಪ್ಪಿಕೊಳ್ತಾರೆ ಬಿಡ್ತಾರೆ, ಅದು ಅವರಿಗೆ ನೋಟಿಸ್ ಮಾಡಿದ್ದಾರೆ. ಇಲ್ಲದಿದ್ರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಯಾರು ಅವರು ಉತ್ತರ ಕೊಟ್ಟರು ನನ್ನನ್ನು ನಿರಪರಾಧಿಯನ್ನು ನೀವು ಅದಕ್ಕೆ ಬಲಿ ಹಾಕಬೇಡಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೆ ಉತ್ತರ ಕೊಟ್ಟಿಲ್ಲ, ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ ಜಯರಾಮ್. ಹೌದು, ಅದೇ ಹೇಳಿದ್ದು ನಾನು ಅವರಿಗೆ ಅಲ್ಲ, ಅವರು ಉತ್ತರ ಕೊಟ್ಟಿದ್ದಾರೆ. ನನಗೆ ಉತ್ತರ ಕೊಟ್ಟಿದ್ದಾರೆ. ಯಾವ ಸಿಬ್ಬಂದಿ ಒಬ್ಬರಿಗೆ ನೋಟಿಸ್ ಮಾಡಿದ್ದಕ್ಕೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕೆ ಅವರು ಏನು ಉತ್ತರ ಮಾಡಿದ್ದಾರೆ ಅಂತ ಹೇಳಿದರೆ, ಇವರು ಹಿರಿಯ ಗುಮಾಸ್ತರಿಂದ ತೆಗೆದು ಕಿರಿಯ ಅವರು ಡಿಮೋಷನ್ ಮಾಡ್ತಾರೆ, ಅವ್ರ ಮೇಲೆ ಆ್ಯಕ್ಷನ್. ಅವರು ಉತ್ತರ ಕೊಟ್ಟ ಕೋಪದಲ್ಲಿ ಬೇರೆ ಏನು ಉತ್ತರ ಕೊಡದಿದ್ರೆ ಏನು ಮಾಡ್ತಾ ಇರಲಿಲ್ಲ. ಇವರಿಗೆ ಉತ್ತರ ಕೊಡೋದ್ರೆ ನಿಮರ್ತಿಲ್ಲ, ಯಾಕಂತ ಹೇಳಿದ್ರೆ ಈ ಉತ್ತರ ಕೊಡದಿದ್ರೆ ಇವ್ರು ಸಿಕ್ಕಾಕೊಳ್ತಾರೆ. ಅವ್ರು ಕೊಟ್ಟದ್ದು ಸರಿ ಅಂತ ಆಗ್ತದಲ್ಲ, ಅದಕ್ಕೆ ಇವರು ಉತ್ತರ ಕೊಟ್ಟರು, ಲಾಯರ್ ಮೂಲಕ ಸಮಂಜಸ ಉತ್ತರ ಕೊಟ್ಟಿದ್ದಾರೆ. ಅದನ್ನು ನೋಡಿದ ಕೂಡಲೇ ಇವರಿಗೆ ಪುನಃ ಇವರನ್ನು ಡಿಮೋಷನ್ ಮಾಡ್ತಾರೆ. ಪ್ರಮೋಷನ್ ಇಲ್ಲ, ಡಿಮೋಷನ್ ಮಾಡ್ತಾರೆ. ಇವರನ್ನು ತೆಗೆದು ಒಂದು ಇದಕ್ಕೆ ಹಾಕ್ತಾರೆ, ಇಲ್ಲಿಗೆ ಬ್ರಾಂಚಿಗೆ ಹಾಕ್ತಾರೆ, ವರ್ಗಾವಣೆ ಮಾಡ್ತಾರೆ. ಈಗ ಸಸ್ಪೆಂಡ್ ಅಂತ ಹೇಳಿದ್ದಾರೆ. ಅವರ 18 ವರ್ಷ ಆಯ್ತು. 18 ವರ್ಷದಿಂದ ಇರುವ ಹಿರಿಯ ಒಬ್ಬ 15 ವರ್ಷ ಅಧ್ಯಕ್ಷನಾಗಿ ನಾನಿದ್ದೆ ಸೊಸೈಟಿ. 15 ವರ್ಷ. ಹೌದೌದು, ಅಲ್ಲ ಮೊದಲಿತ್ತು, ಇವರು ಬರುವ ಮೊದಲಿತ್ತು, ಮುಳುಗಿತ್ತದು ಸೊಸೈಟಿ ಮುಳುಗಿತ್ತು. ನಂತರ ಹೊಸ ಎಲೆಕ್ಷನಲ್ಲಿ ಇವರು ಬಂದರು. ಇವರು ಬಂದ ಮೇಲೆ ತುಂಬ ಅಭಿವೃದ್ಧಿ ಆಯಿತು. ಎಲ್ಲ 15 ವರ್ಷ ಒಳ್ಳೆ ಆಡಳಿತ, ಲಾಭಕ್ಕೆ ಬಂತು, ಒಳ್ಳೆ ಡಿವಿಡೆಂಟ್ ಬಂತು, ಸ್ವಂತ ಬಿಲ್ಡಿಂಗ್ ಆಯಿತು, ಎಲ್ಲವೂ ಆಗಿದೆ. ನಮಗೆ ಅದೊಂದು ಕಳೆದ ಚುನಾವಣೆಯಲ್ಲಿ ಸಹ ಇವರು ಸೋಲ್ತಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಇವರು ಅಷ್ಟು ಒಳ್ಳೆ ಪ್ರೋಗ್ರೆಸ್ ಇತ್ತು. ಇಬ್ಬರೇ ಗೆದ್ದದ್ದು, ಇವರ ಇದರಲ್ಲಿ ಗೆದ್ದರು. ಅಲ್ಲಿ ಸೊಸೈಟಿ ಟೋಟಲ್ ವ್ಯವಹಾರದಲ್ಲಿ ಎಲ್ಲ ಸೋತು ಬಿಟ್ರು, ಯಾಕಂದ್ರೆ ಅಲ್ಲಿ ಒಳಗಿನ ವ್ಯವಸ್ಥೆಯಿಂದ. 1,11,00,000 ಖಾತೆಗೆ ಬಂದದ್ದು, 1,09,00,000 ಖಾತೆಯಿಂದ ಡ್ರಾ ಮಾಡಿ ಅದು ನಂತರ ಈ ಕಿದಾವತಿಯ ನಂತರ ಅದು ಪೆಂಡಿಂಗ್ ಆಯಿತು. ಹಾಗೆ 1 ಲಕ್ಷ ಅಲ್ಲ, ಬಂದ ಹಣವನ್ನು ಸರಿ ಯಾವುದು ಸೈಡ್ನಲ್ಲಿ ಎಲ್ಲ ಡ್ರಾ ಮಾಡಿದ್ದಾರೆ. ಅಲ್ಲ ಅದೇ ಅಲ್ಲ, ಈ ಲೆಕ್ಕಾಚಾರದಲ್ಲಿ ಇದರಲ್ಲಿ 1,09,00,000 ಉಂಟು, 1,11,00,000 ಉಂಟು. ಈಗ ನಾನು ಸಾಲ ಕಟ್ಟಲಿಕ್ಕೆ ಉಂಟು ಅಂತಿದ್ರೆ, ಈಗ ನಾನು ಮೆಂಬರ್, ನನಗೆ ಆ ಸೊಸೈಟಿಗೆ ದುಡ್ಡು ಸಾಲ ಕಟ್ಟಬೇಕು. ನನಗೆ ಆ SBI ಅಕೌಂಟ್ ಸಿಕ್ಕಿದರೆ ನಾನು ಆ ಅಕೌಂಟಿಗೆ ದುಡ್ಡು ಹಾಕಿದರೆ ಅಲ್ಲಿ ತಿಳಿಸಿದರೆ ಅದು ಅಕೌಂಟಿಗೆ ಹೋಗ್ತದೆ. ಅಥವಾ ICICI ಬ್ಯಾಂಕ್ ಅಕೌಂಟ್ ಉಂಟು, ಸೊಸೈಟಿ ಅದಕ್ಕೆ ಹೋಗ್ತದೆ. ಅಲ್ಲಿಂದ ತೆಗಿಲಿಕ್ಕೆ ಯಾರ ಅಧಿಕಾರ? ಸೊಸೈಟಿ ಆಡಳಿತ ಮಂಡಳಿಗೆ, CEO-ನಿಗೆ ಮಾತ್ರ ಅಧಿಕಾರ. ಅದನ್ನು ನಾನು ಹೇಳುವಂಥದ್ದು. ಅಲ್ಲ, ಅಧ್ಯಕ್ಷರಿಗೆ ಪವರ್ ಇಲ್ಲ, ಅಧ್ಯಕ್ಷರ ನಿರ್ಣಯದಂತೆ ಇವರು ಮಾಡೋದು ಅಂತ. CEO ಅಲ್ಲ, CEO ಮತ್ತು ಅಕೌಂಟೆಂಟ್ ಅಲ್ಲ. ನೋಡಿ, ನಿಮ್ಮ ಗಮನಕ್ಕೆ ಒಂದು ನಿಮಿಷ. CEO ಅವರು ನಮ್ಮ ಆಡಳಿತ ಕಮಿಟಿಗೆ ಇಟ್ಟಿದ್ದಾರೆ.
1,09,00,000 ಈ ಅನಾಮಿಕ ಒಂದು ಹಣ ಬಂದಿದೆ. ಅದನ್ನು ಈಗ ಜನರನ್ನ ಅಕೌಂಟಿಗೆ ಹಾಕಿ ಇದು ಮಾಡಿದ್ದಾರೆ, ಯಾವುದು ಡ್ರಾ ಮಾಡಿದ್ದಾರೆ. ಏನು ಮಾಡುದು ಮುಂದಿನ ಕ್ರಮಕ್ಕೆ ಅಂತೇಳಿ CO ಇಟ್ಟಿದ್ದಾರೆ ನಮ್ಮ ಆಡಳಿತ ಕಮಿಟಿಗೆ. ಆಡಳಿತ ಕಮಿಟಿ ಗಮನಕ್ಕೆ ಬಂದಿದೆ. ಆಡಳಿತ ಕಮಿಟಿಯವರಲ್ಲಿ ಅದನ್ನು ಅಲ್ಲಿಗೆ ಮುಚ್ಚಿ ಇನ್ನು ಮುಂದೆ ಈ ರೀತಿ ಮಾಡದಾಗೆ ಇವರು ಕ್ರಮ ಕೈಗೊಳ್ಳುವುದಾಗಿ ಜಯರಾಮನಿಗೆ ತಿಳಿಸಲಾಯಿತು. ಈಗ ನೀವು ಹೇಳಿದಾಗೆ ನೀವು ಹೇಳುದು ತೆಗೆಯುವುದು ಅಧಿಕಾರ ಯಾರಿಗಿರುದು? ಮ್ಯಾನೇಜರ್ ಅಂತ ಹೇಳ್ತೇವೆ ಬ್ಯಾಂಕಲ್ಲಿ, ಮ್ಯಾನೇಜರ್ ಅಂತೇಳಿ. ಈಗೆಲ್ಲ ಬಾಕಿ ಆಡಳಿತ ಯಾರಿದ್ರು ಸಹ ಮ್ಯಾನೇಜರ್ ಅಲ್ಲ, ತೆಗೆಯುವುದು ಇಡುದು ಅದು ಇದೆಲ್ಲ ಮಾಡೋದು. ಆದರೆ ಆಡಳಿತ ಮಂಡಳಿ ಹೊಣೆ ಯಾರು? ಆ ಲೆಕ್ಕವನ್ನು ಮಂತ್ಲಿ ನೋಡಲಿಕ್ಕೆ ಉಂಟು, ಅದಕ್ಕೆ ಅಪ್ರೂವಲ್ ಕೊಡಲಿಕ್ಕೆ ಉಂಟು, ಸಾಲಕ್ಕೆ ಅಪ್ರೂವಲ್ ಕೊಡಲಿಕ್ಕೆ ಉಂಟು, ಎಲ್ಲ ಈ ತಿಂಗಳ ಮಾಸಿಕ ಹಣಕಾಸು ವಿಚಾರದಲ್ಲಿ ಈಗ ಅಧ್ಯಕ್ಷರೇ ಜವಾಬ್ದಾರಿ, ಬಾಡಿಯೇ ಜವಾಬ್ದಾರಿ. ನಾನು ಹೇಳುದು ಹಾಗೆಲ್ಲ, ಇಲ್ಲಿ ಕೇಳಿ. ಈಗ ಅದು ಇನ್ನು ಅವರು ಹೇಳಲಿ, ಕಾನೂನು ಪ್ರಕಾರ ಅಲ್ಲ, ಕಾನೂನು ಪ್ರಕಾರ ಹಾಗೆಲ್ಲ, ಕಾನೂನು ಪ್ರಕಾರ CO ಅಂತ ಆದ್ರೆ ಇವರು ನಮ್ಮ ಬಾಡಿಗೆ ತಂದು ಇಟ್ಟ ನಂತರ CO ನಾವು ಅದನ್ನು ಯಾಕೆ ಅಲ್ಲಿ ಮುಚ್ಚಿಟ್ಟದಂತ? ಮುಚ್ಚಿಡುದಲ್ಲ, ಒಂದು ಕೋಟಿ ಈಗ ಬಾಬಣ್ಣ ಇಲ್ಲಿ ಕೇಳಿ. ನಾನು ಹೇಳುದು ಇವರ ಗಮನಕ್ಕೆ ಬಂತು ಅಂತ ಹೇಳುವಾಗ ಇವರು CO ಮೇಲೆ ಕ್ರಮ ತಗೊಂಡ್ರೆ ನಾವು ಪ್ರೆಸ್ ಮಾಡ್ಲಿಕ್ಕಿಲ್ಲಲ್ಲ ಇಲ್ಲಿ. ಇವರು CO ಮೇಲೆ ಕ್ರಮ ತಗೊಳ್ಳೋದು, ಸಿಬ್ಬಂದಿ ಮೇಲೆ ಆಡಳಿತ ಮಂಡಳಿ ಕ್ರಮ ತಗೊಳ್ಳದೆ ಕೂತಾಗ ಯಾರು ಹೊಣೆ? ನೀವೇ ಹೇಳಿ. ಎಲ್ಲ ಅವರ ಮಾಹಿತಿಗೆ ಬಂದಾಗ ಈ ದುಡ್ಡನ್ನು ಆ ಅಕೌಂಟಿಗೆ ಹಾಕ್ಲಿಕ್ಕೂ ಆಡಳಿತ ಮಂಡಳಿಯ ಹೊಣೆ ಆಗಿರುವಾಗ ಅವ್ರು ಯಾಕೆ ಕ್ರಮ ತಗೊಳ್ತಾರೆ? ಅವರ ಇಲ್ಲ ಅಲ್ಲ ಈಗ ಈಗ ಇಲಾಖೆ ಉಂಟಲ್ಲ ಸರ್, ಇಲಾಖೆಗೆ ನಮ್ಮ ಸೊಸೈಟಿಯಿಂದ ಯಾವುದೇ ಈ 1,09,00,000 ಬಗ್ಗೆ ಯಾವುದೇ ಪತ್ರ ಹೋಗ್ಲಿಲ್ಲ. ಇವರು ಇಂಥವ್ರು ಹೀಗೆ ಬಂದಿದೆ, ನಮ್ದು ಇಷ್ಟು ಹಣ ಬಂದಿದೆ ಅಂತ ನಾವು ಇಲಾಖೆ ಯಾವುದು ಕಳಿಸಲಿಲ್ಲ. ಆಡಿಟ್ ಈ ಮಾರ್ಚಲ್ಲಿ ಆಗ್ತಾ ಉಂಟು, ಆಗ್ಬೇಕಷ್ಟೇ. ಆಡಿಟ್ ನೆಕ್ಸ್ಟ್ ಮಾರ್ಚಿಗೆ, ಅದಕ್ಕೆ ಮಾರ್ಚಿಗೆ ಮೊದಲು ಇದನ್ನ ಮೊದಲು ಇದು ಒಮ್ಮೆ ಸೆಪ್ಟೆಂಬರ್ ಇದು ಮಹಾಸಭೆ ಆದ ನಂತರ ಇನ್ನು ಮಹಾಸಭೆ ಬರ್ಬೇಕಷ್ಟೇ. ಇದು ಇದು ಆಡಳಿತ ಮಂಡಳಿಯ ಗಮನಕ್ಕೆ ಬಂದ ನಂತರ ಇವರು CO ಮೇಲೆ ಆಕ್ಷನ್ ತಗೊಳ್ಬೇಕಲ್ಲ, ಆಡಳಿತ ಮಂಡಳಿ ಹತ್ರ ತಗೊಳ್ಬೇಕಲ್ಲ. ಈಗ ಇವರಿಗೆ ಸಸ್ಪೆಂಡ್ ಅದೇ ಪ್ರಶ್ನೆ. ಹಾಗಾಗಿ ಇದು ಆಡಳಿತ ಮಂಡಳಿಯು ಸೇರಿಯೇ ಮಾಡಿರುವಂತದ್ದು ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿ ಇದಕ್ಕೆ ಹೊಣೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದ್ದ ನಂತರವೂ ಸಹ ಅವ್ರು ಏನು ಮಾಡಲಿಲ್ಲ. ಇಲ್ಲದಿದ್ರೆ CO ಸಸ್ಪೆಂಡ್ ಹಿಡಿದಿಲ್ಲ ಅವರು. ಇದು ಯಾವ ದುಡ್ಡು ಇಲ್ಲಿಂದ ಬಂತು, ಹೇಗೆ ಬಂತು ನಿಮಗೆ ಗೊತ್ತಾಗೋದಿಲ್ವಾ? ನೀವು ಅದು ಮತ್ತೆ CO ದಸ್ಖತ್ ಮಾಡಿದ್ದಾರೆ ಎಲ್ಲದಕ್ಕೂ, ಚೆಕ್ಕಿಗೆ ತೆಗಿಲಿಕ್ಕೆ. ನಾನು ಹೇಳಿದ್ದು CO ದಸ್ಖತ್ ಮಾಡಿದ್ದಾರೆ. ಆಗ ನಮ್ಮ ಪ್ರಶ್ನೆ ಈಗ ಆಡಳಿತ ಮಂಡಳಿಯ ಸರಿಯಾ ಅಂತೇಳಿ. ಆಡಳಿತ ಮಂಡಳಿ ಹೊಣೆಗಾರಿಕೆ ಯಾರ್ದು? ಆಡಳಿತ ಮಂಡಳಿಯದ್ದೇ ಹೊಣೆಗಾರಿಕೆ. ಇಲ್ಲದಿದ್ರೆ ಅವರು ಸೇವೆ ಆಗ್ಬೇಕಿತ್ತು. ಯಾರು? ಹೌದು, ಅವರು ಇವರಿಗೆ ನೋಟಿಸ್ ಕೊಟ್ಟು CO ಹೌದು. ಆಗ ಇವರು ಬಚಾವಾಗಬೇಕು ಅಂದಿದ್ರೆ ಅವರು ಅವರಿಗೆ ನೋಟಿಸ್ ಕೊಟ್ಟು ಅವರಿಂದ ವಸೂಲು ಮಾಡಲಿಕ್ಕೆ ಆಡಳಿತ ಮಂಡಳಿ ಕ್ರಮವನ್ನು ತಗೊಳ್ಬೇಕಿತ್ತು. ಆಡಳಿತ ಮಂಡಳಿಯ ಗಮನಕ್ಕೆ ಬಂದಿದೆ, ಈ 1,09,00,000 ರೂಪಾಯಿ ಬಿದ್ದಿದೆ, ಅದನ್ನು ಈ ತರ ಸಿಬ್ಬಂದಿಗಳು ಡ್ರಾ ಮಾಡಿದ್ದಾರೆ, CO ಅವರೇ ಸಿಗ್ನೇಚರ್ ಹಾಕಿದ್ದಾರೆ ಅಂತೇಳಿ ಆಡಳಿತ ಮಂಡಳಿಯ ಗಮನಕ್ಕೆ ಬಂದ ನಂತರವೂ ಇವರು ಯಾವುದೇ ರೀತಿಯ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇವರಿದ್ದಾರೆ ಇಲ್ಲ ಇಲ್ಲ ಅದರಲ್ಲಿ ಇದೆಲ್ಲ ಜಾಸ್ತಿ ಆದ್ರೆ ನೀವು ಕೇಳಿಲ್ಲ ಅಲ್ಲ ಸರ್, ನಮಗೆ ಅವರು ತಿಳಿಸಲೇ ಇಲ್ಲ ಅಂತ ಆಡಳಿತ ಮಂಡಳಿಗೆ ಅವರು ಇದು ಕೊಡುವಾಗಲೇ ನಮಗೆ ಗೊತ್ತಾದ್ದು. ನಮ್ಮಲ್ಲಿ ನಮ್ಮ ಇಬ್ಬರಲ್ಲಿ ಅವರೊಳಗೆ ನಮಗೆ ಅಲ್ಲೇ ಗೊತ್ತಿಲ್ಲ, ಅವರೊಳಗೆ ಮಾತ್ರ ಇದ್ದದ್ದು. ಅದರಲ್ಲಿ 8 ಜನ 9 ಎಲ್ಲ ಅವರೊಳಗೆ ಇತ್ತು. ನಮಗೆ ಲಾಸ್ಟ್ ಅಲ್ಲ, ಈಗ ಆಡಳಿತ ಮಂಡಳಿ ಅಂತ ಈಗ ನಾವೆಲ್ಲ ಒಂದು ಇಲ್ಲಿ ಉಂಟು, ಈಗ ಇಲ್ಲಿ ಕೂಡ ಬಾಡಿ ಹೌದು. ಅವರು ಹೇಳುವಾಗ ನಮ್ಗೆಲ್ಲ ಹೇಳ್ತಾರೆ ಇಲ್ಲಿ ಇಷ್ಟು ಬಿದ್ದಿದೆ, ಇಷ್ಟು ಬಿದ್ದಿದೆ, ಇಷ್ಟು ಹೋಗಿದೆ ಹೇಳ್ತಾರಲ್ಲ, ಅದು ನಿಮ್ಗೆ ಹೇಳುದು ಇದು ಎಲ್ಲ ದುಡ್ಡು ತೆಗೆದ ನಂತರ ನಮಗೆ ಹೇಳಿದ್ದಾರೆ. ಈಗ ಎಲ್ಲ ತೆಗೆದು ಇದೆಷ್ಟ ಆದ ನಂತರ ಕೊನೆಗೆ ಅದು ಕೊನೆಗೆ ಹೀಗೆ ಆಗಿದೆ. ಆಡಳಿತ ಬಂದಿದೆ, ಅದು ಸಹ ಜಯರಾಮ ಈಗ ಮಾಡಿದ್ದಾನೆ ಅಂತ ಹಣ ಹಂತ ಹಂತ ಅಲ್ಲ, ಅಲ್ಲಿ ಅವರು ಜಯರಾಮನ ಮೇಲೆ ಹಾಕ್ತಾರೆ, ಒಬ್ಬರ ಮೇಲೆ. ಅದೇ ನಾನು ಈಗ ನಮ್ಮ ಪ್ರಶ್ನೆ ಅಷ್ಟೇ. ಬರ್ತದೆ ಯಾವುದು
ನಮ್ಮ ಮುಂದಿನ ನಿರ್ಧಾರ ಇದನ್ನು ಹೋರಾಟ ಮಾಡ್ತೇವೆ. ಇದರ ಬಗ್ಗೆ ಇದು ಪೂರ್ವ ತನಿಖೆ ಸಮಗ್ರ ಆಗ್ಬೇಕು ತನಿಖೆ ನಮಗೆ. ಆಗಬೇಕು, ಸಮಗ್ರ ತನಿಖೆ ಆಗಬೇಕು. ಇಂಥ ವ್ಯವಹಾರದಿಂದಾಗಿ ಜನಸಾಮಾನ್ಯರಿಗೆ, ರೈತರಿಗೆ, ಆ ಸಂಘದ ಸಂಸ್ಥೆಯ ಸದಸ್ಯರಿಗೆ, ಒಂದು ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗಿದೆ. ಕೆಟ್ಟ ವಿಶ್ವಾಸ ಹಾಗಾಗಿ ಇಲ್ಲದ ಹಾಗೆ ಆಗಿದೆ. ವಿಶ್ವಾಸ ಇಲ್ಲದ ಹಾಗೆ ಆಗಿದೆ. ಇನ್ನು ಆ ಸಂಸ್ಥೆಯಲ್ಲಿ ಯಾರಾದರೂ ಡೆಪಾಸಿಟ್ ಇಡುವುದು ಹೇಗೆ, ಇಟ್ಟದ್ದು ಸೇವ್ ಆಗುವುದು ಹೇಗೆ, ಅಥವಾ ಸಾಲ ತೆಕ್ಕೊಂಡದ್ದು ಅದರ ಪರಿಸ್ಥಿತಿ ಏನು ಗೊತ್ತಿಲ್ಲ. ಹಾಗಾಗಿ ಈ ಆಡಳಿತ ಮಂಡಳಿ ಇದಕ್ಕೆ ಪೂರ್ಣ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಮತ್ತು ನಾವು IT ಮತ್ತು ಇದಕ್ಕೆ ನಾವು ಮುಖ್ಯವಾಗಿ ಅದರ ಬಗ್ಗೆ ಒತ್ತಡ ತರ್ತೇವೆ. ಯಾಕಂದರೆ ಇದು ಏನು ವ್ಯವಹಾರ ಅಂತೇಳಿ ನಮಗೆ ಆಗಬೇಕು. ಈಗ ಇದರ ಬಗ್ಗೆ ಸಮಗ್ರ ತನಿಖೆಯನ್ನು ಅವರು ಮಾಡಬೇಕು ಅಂತ ಹೇಳುವ ಒತ್ತಾಯವನ್ನು ನಾವು ಮಾಡ್ತೇವೆ. ಮತ್ತು ಸೊಸೈಟಿಯ ಅಲ್ಲ, ನಮಗೆ ಪ್ರತಿಭಟನೆ ಅಗತ್ಯ ಇಲ್ಲ. ಅದೆಲ್ಲ ನಮಗೆ ಈಗ ಸದ್ಯಕ್ಕೆ ನಮ್ಮ ಹತ್ರ ದಾಖಲೆ ಇಲ್ಲ. ನಮ್ಮ ಹತ್ರ ಏನು ಮಾಹಿತಿ ಇಲ್ಲದಿದ್ದರೆ ನಾವು ಸುಮ್ಮನೆ ಪ್ರತಿಭಟನೆ ಮಾಡಿ ತನಿಖೆ ಮಾಡಿ ಅಂತ ಹೇಳ್ಬೋದು. ನಾವು ಎಲ್ರಿಗೂ ಎಲ್ಲ ಬೇಕಾದ ದಾಖಲೆಗಳನ್ನೆಲ್ಲ ಕೊಡ್ತೇವೆ, ಎಲ್ಲ ದಾಖಲೆಗಳನ್ನು ಕೊಡ್ತೇವೆ ಎಲ್ಲ ವಿಚಾರಕ್ಕೂ. ಆ ದಾಖಲೆ ಸಹಿತ ನಾವು ಮಾತಾಡುವಾಗ ನಮಗೆ ಈಗ ಪ್ರತಿಭಟನೆ ಅಗತ್ಯ ನಮಗೆ ಇಲ್ಲ. ಈಗ ಒಂದು ವೇಳೆ ಇದರ ತನಿಖೆ ಆಗಿ ಇದನ್ನು ಮುಚ್ಚುವಂಥ ಪ್ರಯತ್ನಗಳನ್ನು ಅವರು ಮಾಡಿದರೆ ಅದು ಸಾಧ್ಯವೇ ಇಲ್ಲ. ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಅಂಥ ಸಂದರ್ಭ ಬಂದಾಗ ನಾವು ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೇವೆ. ಈಗ ನಮಗೆ ಪ್ರತಿಭಟನೆ ಅಗತ್ಯ ಇಲ್ಲ. ನಾವು ಮತ್ತು ನಮ್ಮದೇ ಸರ್ಕಾರ ಮತ್ತು ನಮ್ಮ ಅಧಿಕಾರಿಗಳಿಗೆ ವಿಷಯವನ್ನು ಕೊಡದೆ ನಾವು ಸುಮ್ಮನೆ ಇಲ್ಲಿ ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ನಾವು ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೆ ಏನು ಬೇಕು ಅದನ್ನೆಲ್ಲವನ್ನು ಕೊಡ್ತೇವೆ. ತನಿಖೆ ಆಗಲಿ, ಅದರ ಮೇಲೆ ಕ್ರಮಗಳು ಆಗ್ತಾ ಇರ್ತದೆ. ಒಂದು ವೇಳೆ ಆಗ ಮತ್ತೆ ಕಂಪ್ಲೇಂಟ್ಸ್ ನಾವು ಈಗ ಹೇಳಿದ್ದನ್ನು ಒಂದು ಹಂತದಲ್ಲಿ ಒಂದೊಂದೇ ಕಂಪ್ಲೇಂಟ್ಗಳಾಗ್ತದೆ. ಇದು ಒಂದು ಮಾತ್ರ ಅಲ್ಲ, ಬೇರೆ ಸಾಲ ಇಡಿ ಮತ್ತು ITಗೆ ಎರಡಕ್ಕೂ ನಾವು ಕೊಡ್ತಾ ಇದ್ದೀವಿ. ಅದೇ ಮನಿ ಹೌದು, ಈ ಎರಡು ನಾವು ಮಾಡ್ತಾ ಇದ್ದೀವಿ. ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತದಲ್ಲ. ಅಲ್ಲ ಇಲ್ಲ, ನಾವು ಇದನ್ನು ಕಾಯುವ ಹಾಗಿಲ್ಲ, ನಮಗೆ ಕಾಯುವ ಪ್ರಶ್ನೆ ಇಲ್ಲ. ಅಂದ್ರೆ ಅದು ನಾವು ಸುಮ್ಮನೆ ಸುಳ್ಳು ಹೇಳಿದಂತ ಆಗ್ಬಾರ್ದಲ್ಲ. ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು. ಅದು ಏನಾದರೂ ಒಂದು ತೀರ್ಮಾನ ಆಗ್ಬೇಕು ಅಂತ ಹೇಳುವ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.